ನಾವು ಯಾವುದಾದರೂ ಗುರಿ ಮುಟ್ಟಲು ಶಿಕ್ಷಣ ನಮ್ಮನ್ನು ಹುಡುಕಿಕೊಂಡು ಬರಬಾರದು. ನಾವು ಉತ್ತಮ ಶಿಕ್ಷಣವನ್ನು ಪಡೆಯಲು ಶಿಕ್ಷಣವನ್ನು ಹುಡುಕಿಕೊಂಡು ಹೋಗಬೇಕೆಂದು ಯುಪಿಎಸ್ಸಿ ಪರೀಕ್ಷೆಯಲ್ಲಿ 545 ರ್ಯಾಂಕ್ ಪಡೆದ ಕಾರ್ಕಳ ಕೊಕ್ಕಂದೂರಿನ ಕೆಎಂಇಎಸ್ ಶಿಕ್ಷಣ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಮೊಹಮ್ಮದ್ ಶೌಕತ್ ಅಜೀಂ ಹೇಳಿದರು. ಅವರು ಕಾರ್ಕಳದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. The male education is focused more as compared to the female education. Generalize नहीं कर रहा हूँ, but majority बोलते हैं कि मेरा बेटा डॉक्टर बनेगा. But what about women? So इस्लाम में प्रॉफिट ने बोला है कि आपको डिफरेंशिएट नहीं करना चाहिए. उम्मती मतलब हर एक इंसान, मेल हो फीमेल हो, सब सेम है. तो यहाँ पे माशाल्लाह केएमएस का रिजल्ट जब देखता हूँ मैं हर एक साल, मेरे टाइम पे भी मेरे एक फ्रेंड थी, उसने टॉप किया था यहाँ से. सो ये इंस्टीट्यूट मुझे ऐसा लगता है कि ऑल दोस ग्लास सीलिंग्स दैट वी कॉल, जो वुमेन के लिए है, जो रिस्ट्रिक्ट करते हैं वुमेन का डेवलपमेंट के लिए, दैट ऑल दोस ग्लास सीलिंग्स विल बी शैटर्ड हियर. So I am really proud of myself to be a part of this institute and got support from honorable charismatic person Imtiaz sir and Padmanabh ma'am. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ರಾಮಚಂದ್ರ ನೆಲ್ಲಿಕರ್ ಅವರು, ನಮ್ಮ ಕಾಲೇಜಿಗೆ ದೇಶ ವಿದೇಶಗಳಲ್ಲಿ ಕೀರ್ತಿ ತಂದುಕೊಟ್ಟ ವಿದ್ಯಾರ್ಥಿ ಶೌಕತ್ ಅಜೀಂ ಆಗಿರುತ್ತಾರೆ ಎಂದು ಹೇಳಲು ನಮಗೆ ತುಂಬಾ ಹೆಮ್ಮೆಯಾಗ್ತದೆ ಎಂದು ಹೇಳಿದರು. 6 students got more than 600 marks. 6 students got more than 600 marks. I think you already honor them in Udupi, I think. So then 12 students got more than 90 marks and 24 students out of 55, 24 students got 85%, means distinction pass. One of the girl, Bhakti Kamal, got 622 marks out of 625 marks. Out of 625, she got 622 marks. It is 4th place in Karnataka state. Heartily congratulate my teachers, strived hard for to do that, and I congratulate my management staff. Why? Because ಭುವನೇಂದ್ರ ಕಾಲೇಜಿನ ಪ್ರಾಂಶುಪಾಲರಾದ ಮಂಜುನಾಥ್ ಕೋಟ್ಯಾನ್ ಅವರು ಶುಭ ಹಾರೈಸಿದರು. ಇವತ್ತಿನ ಮಕ್ಕಳ ಪರ್ಸೆಂಟೇಜ್ಗಳು 100% ಇಂದ ಸ್ಟಾರ್ಟ್ ಆಗೋದು. 99.5 ಅಂದ್ರೆ ಆ 0.5 ಮಾರ್ಕ್ ಇಲ್ಲಿ ಹೋಯಿತು ಅಂತ ಕೇಳ್ತಾರೆ ಮಕ್ಕಳು ಕೇಳ್ತಾರೆ, ಪೇರೆಂಟ್ಸ್ ಕೇಳ್ತಾರೆ. ನಾವೆಲ್ಲ ವಿದ್ಯಾಭ್ಯಾಸ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಮಾತಾಡ್ಕೊಂಡು ಬಂದ್ರೆ ಪಾಸ್ ಫೈಲ್ ಅಷ್ಟೇ ಕೇಳೋದು, ಬಸ್ಸಲ್ಲಿದ್ದವ್ರಿಗೆ ಗೊತ್ತಾಗ್ತದೆ. ನಮ್ಮ ಕಾಲ ಎಲ್ಲ ಹೇಗಂತಂದ್ರೆ ಪಾಸ್ ಫೈಲ್ ಅಷ್ಟೇ, ಪಾಸ್ ಅಂತ ಹೇಳಿದ್ರೆ ಮುಗಿತು, ಮತ್ತೆ ಅದು ಫಸ್ಟ್ ಕ್ಲಾಸ್ ಅಂತ ಹೇಳಿದ್ರೆ ಸ್ವರ್ಗದಲ್ಲಿ ಬಿದ್ದಾದಾಗ ನೋಡ್ತಿದ್ರು ಅಂತ ಕಾಲಘಟ್ಟ. ಈಗ ಎಷ್ಟು ಮಕ್ಕಳು ಅಂದ್ರೆ ಇವರೋ ಹುಷಾರ್, ವಿತ್ ಗ್ರೇಟ್ ರೆಸ್ಪೆಕ್ಟ್, ಫುಲ್ ಸೆನ್ಸಿಟಿವ್ ಆಗ್ತದೆ. ಆ ಸೆನ್ಸಿಟಿವಿಟಿ ಕಮ್ಮಿ ಆಗ್ತದೆ. ಯಾಕಂತಂದ್ರೆ ಒಂದು ಸಣ್ಣ ಅಡ್ವೈಸ್ಗಳನ್ನ ಪೇರೆಂಟ್ಸ್ ಹೇಳಿದ್ರು ಕೂಡ ಮಕ್ಕಳು ಬಹಳ ಬೇಸರದ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನು ತಗೊಳ್ಳೋದು ನಾನು 33 ವರ್ಷಗಳಿಂದ ಶಿಕ್ಷಣ ಸಂಸ್ಥೆಗೆ ತಗೊಂಡು ನನಗೆ ಗೊತ್ತಾಗಿದೆ. ಹಾಗಾಗಿ ಆ ರೀತಿಯ ಒಂದು ಶಾರ್ಪ್ನೆಸ್ ಬೇಕು, ಅದರ ಜೊತೆಗೆ ತಡೆದುಕೊಳ್ಳೋ ಒಂದು ತಾಕತ್ತು ಕೊಡಬೇಕು. ನಾನು ಆ ನೆನೆಯಲ್ಲಿ ಮೊಹಮ್ಮದ್ ಶೌಕತ್ ಅನ್ನು ನಾನು ಬಹಳ ಮೆಚ್ಚುತ್ತೇನೆ. ಯಾಕಂದರೆ ಬಡತನದಿಂದ ಬಂದಂಥ ವಿದ್ಯಾರ್ಥಿ, ತಂದೆ ತಾಯಿಗಳ ಆ ಉತ್ತೇಜನ, ಟೀಚರ್ಸ್ನ ಉತ್ತೇಜನ ಎಲ್ಲವನ್ನೂ ನೆನಪಿಸಿಕೊಂಡು